ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸ್ವರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಸುಷ್ಮಿತಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸುಸ್ಮಿತಾ ಅವರು ಕಾರ್ಯಕ್ರಮಕ್ಕೆ ಅಡುಗೆ ಮನೆಗೆಲ್ಲ ಬರೋದು ಈಗ ಕಡಿಮೆ ಆಗ್ತಾ ಉಂಟು. ಏನು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ? ಕೆಲಸದಲ್ಲಿ ಬಿಸಿ ಇದ್ದೇನೆ. ಏನು ಅಷ್ಟು ಕೆಲಸ ಬೇಜ, ಒಂದು ಅಡಿಗೆ ಎಲ್ಲ ಮಾಡಬೇಕು. ಅಡಿಗೆ ಮನೆ ಸೆಕೆಂಡ್ ಶಿಫ್ಟಿಗೆ ಹೋಗುದಲ್ಲ ನಾನು, ಸೊ ಬೆಳಿಗ್ಗೆ ಮನೆಯದ್ದೇ ಕೆಲಸ ಇರ್ತದೆ, ಹಾಗಾಗಿ ಸ್ವಲ್ಪ ಕಮ್ಮಿ. ಓಕೆ, ಮನೆ ಕೆಲಸ ಎಲ್ಲ ಅಡಿಗೆ ಎಲ್ಲ ಮಾಡುವಾಗ ಸ್ವಲ್ಪ ಬ್ಯುಸಿಯಲ್ಲೇ ಇರ್ತಾರೆ. ಓಕೆ, ಇವತ್ತು ನಮ್ಮ ಸೌರಿಸಿ ಅಡುಗೆ ಮನೆಗೆ ಬಂದಿದ್ದೀರಾ. ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ? ಇವತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ. ಅಂದ್ರೆ ಮಕ್ಕಳಿಗೆಲ್ಲ ತಗೊಂಡು ಹೋಗುವಂಥದ್ದು? ಯಾರು ನಿಮ್ಗೆ ಕೂಡ ಕೆಲಸಕ್ಕೆ ಯಾರಿಗೆ ಬೇಕಾದ್ರು ಓಕೆ, ಸೊ ಈಸಿಯಾಗಿ ಮಾಡ್ಕೊಳ್ಬಹುದಂತ. ಲಂಚ್ ಬಾಕ್ಸ್ ಅಂದ್ರೆ ಅದಕ್ಕೆ ಹೆಸರೇ ಲಂಚ್ ಬಾಕ್ಸ್? ಅಲ್ಲ, ಕೊಕೊನಟ್ ರೈಸ್ ಅಂತ. ಕೊಕೊನಟ್ ರೈಸ್. ಆಮೇಲೆ ಇನ್ನೊಂದು ಪಾಪಡ್ ರೋಲ್ ಅಂತ. ಈಗ ಎರಡು ಗಮ್ಮತ್ ಇರ್ಬೋದು ಅಂತಲ್ಲ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಸರಿ, ಓಕೆ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಮೇಲೆ ಅಡುಗೆ ಮಾಡೋದಲ್ಲ? ಸರಿ. ಯಾವುದು ಫಸ್ಟಿಗೆ ರೈಸ್ ಇದು ಮಾಡ್ತೀರಾ? ಇಲ್ಲ, ಮೊದಲಿಗೆ ಒಂದು ಬಾಣಲೆ ಕೊಡಿ, ಒಗ್ಗರಣೆಗೆ ಇಡುವಲ್ಲ. ಆಯಿಲ್ ಹಾಕ್ಬೇಕಾ? ಆಯಿಲ್ ಬೇಡ, ತುಪ್ಪ ತಂದಿದ್ದೇನೆ. ಆಯಿಲ್ ಕೂಡ ಹಾಕೋದಾದ್ರೆ ಆಯಿಲ್ ಹಾಕ್ಬೋದು. ಸ್ವಲ್ಪ ಇಲ್ಲದಾದರೂ ನಮ್ಮ ಸನ್ ಪ್ರೀಮಿಯಂ ಆಯಿಲ್ ಹಾಕ್ಬೋದಲ್ಲ. ಟಿಫಿನ್ ಬಾಕ್ಸ್ ಮಾಡ್ತಾ ಇದ್ದಾರೆ ಈಗ? ಹೌದು, ಟಿಫಿನ್ ಬಾಕ್ಸ್ ರೆಸಿಪಿ ಅಲ್ಲ ಇದು? ಏನು ತುಪ್ಪದ ರೈಸ್ ಥರ ಆಗ್ತದಾ, ಹೇಗೆ ಟೇಸ್ಟ್? ಸ್ವಲ್ಪ ಇಲ್ಲ, ನಾರ್ಮಲ್ ರೈಸ್ ಇರ್ತದಲ್ಲ, ಸೊ ಮಸಾಲೆ ಎಲ್ಲ ಇರುವುದಿಲ್ಲ, ಸ್ವಲ್ಪ ಒಗ್ಗರಣೆ ಕೂಡ ಇದರದ್ದು ಡಿಫ್ರೆನ್ಸ್ ಆಗಿದೆ. ಚೇಂಜ್ ಇರುತ್ತಲ್ಲ? ಹೌದು. ರೈಸ್ ಐಟಮ್ ಹಾಗೆ ಅಲ್ವಾ? ಹೌದು. ಒಂದು ಪಲಾವ್ ಮಸಾಲೆ ಹಾಕಿದರೆ ಪಲಾವ್, ಪುಳಿಯೋಗರೆ ಮಸಾಲೆ ಹಾಕಿದರೆ ಪುಳಿಯೋಗರೆ, ಆ ಥರ. ಮೊದಲಿಗೆ ನಾನು ಹುರುಳಿಕಾಳು ತಗೊಂಡಿದ್ದೇನೆ. ಅದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಕಾಯ್ಲಿಕ್ಕಿರುವ ಐಟಮನ್ನು ಮೊದಲಿಗೆ ತಗೊಳ್ಬೇಕು. ಸೊ ಇದಕ್ಕೆ ಸಾಸಿವೆ ಕೂಡ ಹಾಕೊಳ್ಬೋದು, ಸಾಸಿವೆ, ಕಡಲೆಬೇಳೆ ಹಾಕೊಳ್ಬೋದು. ಸ್ಲೋ ಅಲ್ಲಿ ಇದೆ. ಹೌದು, ಸ್ಲೋ ಅಲ್ಲಿ ಇದೆ. ಕಡಲೆಬೇಳೆ ಅದನ್ನು ಕೂಡ ಹಾಕೊಳ್ಬೋದು. ಹೌದು, ನೆಲಗಡಲೆ ಬರುತ್ತಲ್ಲ, ನೆಲಗಡಲೆ ಕೂಡ ಹಾಕೊಳ್ಬೋದು. ಸೊ ಇದರದ್ದು ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕೊಕೊನಟ್. ಹೌದು, ತೆಂಗಿನಕಾಯಿ ಮತ್ತೆ ಒಂದೆರಡು ಒಣಮೆಣಸು. ಹೌದು, ಇದು ಒಗ್ಗರಣೆಗೆ ಒಣಮೆಣಸು ಹಾಕಿದ್ರೆ ಚೆನ್ನಾಗಿರುತ್ತಲ್ಲ. ಹೌದು, ನಮಗೆ ಈ ಪ್ರೈಮರಿ ಶಾಲೆಯಲ್ಲೆಲ್ಲ ಸಾಂಬಾರು ಮಾಡಿಕೊಡುವಾಗ ಈ ಥರದ ಒಗ್ಗರಣೆ ಹಾಕಿರ್ತಾರೆ. ಹುರುಳಿಕಾಳದ್ದು ಸ್ಮೆಲ್ ಬರ್ತಾ ಇದೆ. ಹೌದು, ಅದು ಚೆನ್ನಾಗಿ ಬರುತ್ತೆ. ಕಾದಿದೆ ಅಂತ ಅರ್ಥ. ನಂತರ ನೆಕ್ಸ್ಟ್ ಇದು ಡ್ರೈ ಕೊಕೊನಟ್ ಹಾಕ್ತಾ ಇದ್ದೇನೆ. ಓಕೆ, ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಒಣ ಕೊಬ್ಬರಿ. ಹೆಚ್ಚಾಗಿ ಇದನ್ನ ನಾವು ಕೆಲವೊಮ್ಮೆ ಪಾಯಸಕ್ಕೆ ಕೂಡ ಹಾಕ್ತಾರಲ್ಲ, ಚಿಕ್ಕ ಕಟ್ ಮಾಡಿ. ಕೊಬ್ಬರಿ ಕೂಡ ಜಾಸ್ತಿ ಫ್ರೈ ಆದರೆ ಒಳ್ಳೆಯದಾಗ್ತದೆ. ಹೌದು, ಅದು ಸ್ವಲ್ಪ ಫ್ರೈ ಆಗಬೇಕು. ಅದಕ್ಕೆ ನಮಗೆ ಜಾಸ್ತಿ ಫ್ರೈ ಆಗಲಿಕ್ಕೆ ಇದ್ದದನ್ನು ಮೊದಲಿಗೆ ಹಾಕ್ಕೊಳ್ಬೇಕು. ಕೊಬ್ಬರಿಯನ್ನು ನಾವು ನಾರ್ಮಲ್ ಆಗಿ ಇದು ಕೆಂಡಕ್ಕೆ ಹಾಕಿ ಕೂಡ ತಿಂತೇವಲ್ಲ, ಹಾಗೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕೊಬ್ಬರಿಯ ಘಮ ಬರ್ತಾ ಉಂಟು. ನಂತರ ಇದಕ್ಕೆ ಕರಿಬೇವಲ್ಲ? ಹೌದು, ಕರಿಬೇವನ್ನ ಕಟ್ ಮಾಡಿ ಹಾಕಿದ್ರ? ಹೌದು, ಸಣ್ಣ ಸಣ್ಣದಾಗಿ. ಸೈಡಲ್ಲಿ ಇಡೋದು ಬೇಡ ಅಂತೇಳಿ ಕಟ್ ಮಾಡಿ ಹಾಕಿದ್ರಲ್ಲ? ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ. ಹೌದು.
ನಂತರ ಇದಕ್ಕೆ ಎಳ್ಳು, ಬಿಳಿ ಎಳ್ಳು ಬಿಳಿ ಹಾಕ್ತಿದ್ದೇನೆ. ಎಳ್ಳು. ಓಕೆ, ಇದೊಂದು ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತಲ್ಲ ಎಳ್ಳಿದ್ದು. ಮತ್ತೆ ಕ್ಯಾಶ್ಯೂ ನಟ್ಸ್. ಓಕೆ, ಗೇರು ಬೀಜ. ಎಳ್ಳು ಬೇಗ ಕಾಯ್ತದೆ, ಅದಕ್ಕೋಸ್ಕರ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ತೇವೆ. ಹೌದು, ಒಟ್ಟಿಗೆ ಹಾಕಿದರೆ ಎಳ್ಳು ಕರಿ ಆಗುತ್ತೆ. ನಂತರ ಕೊಬ್ಬರಿ ಅಲ್ಲ, ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಇದರದ್ದು. ಇದು ಕೂಡ ತುಪ್ಪದೊಟ್ಟಿಗೆ ಒಗ್ಗರಣೆಯೊಂದಿಗೆ ಸ್ವಲ್ಪ ಫ್ರೈ ಆಗಬೇಕು. ಒಂದು ಕಪ್ಪು ಎಷ್ಟು ಅದು? ಒಂದು ಗಡಿಯಾ ಹೇಗೆ? ಅಳತೆಗೆ ಇಲ್ಲ, ಒಂದು ಹೋಲ್ ಫುಲ್ ತಗೊಳ್ಳಿಲ್ಲ, ಅರ್ಧದಷ್ಟು. ಎಷ್ಟು ಬೇಕೋ ಅಷ್ಟು ಹಾಕಿ. ಹೌದು, ರೈಸಿನದ್ದು ಅಳತೆ ಪ್ರಮಾಣಕ್ಕೆ. ಮತ್ತೆ ರೈಸ್ ಕೂಡ ನೋಡಿ ಹಾಕೊಳ್ಬಹುದು ನಮಗೆ ಬೇಕಾದಾಗಲ್ಲ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ತಿದ್ದೇನೆ. ಸಕ್ಕರೆ ಹಾಕಿದ್ರೆ ಅಂದರೆ ಸ್ವೀಟ್ ಬರುತ್ತಾ ಹೇಗೆ? ಸ್ವಲ್ಪ ಸ್ವೀಟ್ ಬೇಕಿದ್ರೆ. ಅಲ್ಲ, ರೈಸಿಗೂ ಸ್ವೀಟಿಗೂ ಮ್ಯಾಚಿಂಗ್ ಆಗ್ತದಾ? ಹೌದು, ರೈಸ್ ಐಟಮ್ ತಿಳಿದಾಗ ನಾರ್ಮಲ್ ಆಗಿ ಖಾರವೇ ಬೇಕಾಗ್ತದೆ. ಸ್ವಲ್ಪ ಇವು ಮಾತ್ರ ಈಗ ಸಕ್ಕರೆ ಹಾಕ್ತದೆ. ರೈಸಿಗೆ ಉಪ್ಪು ಹಾಕ್ಕೊಂಡಿದ್ದೇನೆ, ಹಾಗಾಗಿ ಸ್ವಲ್ಪ. ಓಕೆ, ಅಂದರೆ ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಅಂತ ಹೇಳ್ತಿದ್ರು. ಹೌದು, ಅಂದರೆ ಚಿತ್ರಾನ್ನ ಈಗ ಕೆಲವರ ಸ್ವೀಟ್ ಕೂಡ ಮಾಡ್ತಾರಲ್ಲ, ರೈಸ್ ಐಟಮ್ ಕೂಡ ಮಾಡ್ತಾರೆ ಸ್ವೀಟ್ ಆಗಿ. ಓಕೆ, ಇದು ಫ್ರೈ ಆಗಿದೆ ಕೊಕೊನಟ್ ಕೂಡ. ಈಗ ಬೇಕಾದಷ್ಟು ರೈಸ್ ಹಾಕ್ಕೊಳ್ತಿದ್ದೇನೆ. ಓಕೆ, ನಾರ್ಮಲ್ ರೈಸ್ ಅಲ್ಲ, ವೈಟ್ ರೈಸ್? ಹೌದು, ಇದು ನಾನು ಜೀರಾ ರೈಸ್ ತಗೊಂಡಿದ್ದೇನೆ. ಹೌದು, ರೈಸ್ ಅಂತ ನೀವು ಮನೆಯಲ್ಲೇ ರೆಡಿ ಮಾಡಿ? ರೈಸ್ ಹೌದು, ರೈಸ್ ಅಂದಿದ್ರೆ ಜಟ್ಪಟ್ ಅಂತ ಮಾಡ್ಕೊಳ್ಬೋದು. ಯಾವ ರೈಸ್ ಬೇಕಾದ್ರೂ ಯೂಸ್ ಮಾಡ್ಬೋದಲ್ಲ? ಮಾಡ್ಕೊಳ್ಬೋದು. ವೈಟ್ ರೈಸ್ ಮಾಡೋರಿಗೆ ಈಸಿ. ವೈಟ್ ರೈಸ್ ಕೂಡ ಮಾಡ್ಕೊಳ್ಬೋದು. ಸೋನಾ ಮಸೂರಿ ಇದ್ರೆ ಅದು ಕೂಡ ಬೆಳ್ತಿಗೆ ಅಕ್ಕಿ. ಓಕೆ, ಆಲ್ಮೋಸ್ಟ್ ರೆಡಿ ಆಗ್ತಾ ಅಂತಲ್ಲ? ಹೌದು, ವೈಟ್ ರೈಸ್ ನಾವು ಡೈಲಿ ಮನೆಯಲ್ಲಿ ಮಾಡೋರೇ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡಿದರೆ ಈ ಥರ. ಹೌದು, ನಮ್ಮ ಟಿಫಿನ್ ಬಾಕ್ಸ್ಗೆ ಅಂತೂ ಹೇಳಿದ ರೆಸಿಪಿ ಇದು. ಆನಿಯನ್ ಕೂಡ ಬೇಡ, ಟೊಮೆಟೊ ಬೇಡ. ಆನಿಯನ್ಗೆ ರೇಟ್ ಜಾಸ್ತಿ ಆಗುವಾಗ ಈ ಥರ ಕೂಡ ಇಲ್ಲ. ಹೌದು, ಆನಿಯನ್ ಟೊಮೆಟೊ ಎರಡಕ್ಕೂ ರೇಟ್ ಜಾಸ್ತಿ ಆಗಿದೆಲ್ಲ. ಯಾವುದಿಲ್ಲದಿದ್ರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಹೌದು, ಬಟ್ ನೀವು ಅದರಲ್ಲಿ ಹುರುಳಿಕಾಳು ಮತ್ತು ಏನು ಗೋಡಂಬಿ ಎಲ್ಲ ಹಾಕಿದ ಕಾರಣ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಗ್ಯಾಸ್ ಆಫ್ ಮಾಡ್ತಿದ್ದೇನೆ. ರೆಡಿ ಆಯ್ತು ಹಾಗಾದ್ರೆ? ಈಗ ರೆಡಿ ಆಯಿತು. ಓಕೆ, ಇದನ್ನು ಸರ್ವಿಂಗ್ ಮಾಡ್ತೇನೆ. ಇದಕ್ಕೆ ಏನು ಸಾಂಬಾರು ಏನು ಬೇಕು ಅಂತಿಲ್ಲ? ಏನು ಬೇಡ, ಸಾಂಬಾರು ಕೂಡ ಬೇಡ. ಟೇಸ್ಟ್ ಇದರಲ್ಲೇ ಇರುತ್ತಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿದ ಕಾರಣ. ಈ ಥರ ಮಾಡಿದರೆ ನಮಗೆ ಹೋಟ್ಲಲ್ಲಿ ತಿಂದಾಗೆ ಆಗ್ತದಲ್ಲ. ಓಕೆ, ಜಟ್ಪಟ ಅಂತ ಕೊಕೊನಟ್ ರೈಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಓಕೆ, ಟಿಫಿನ್ ಬಾಕ್ಸ್ ರೆಸಿಪಿ ಅಲ್ಲ? ಲಂಚ್ ಬಾಕ್ಸ್ ಕೊಕೊನಟ್ ರೈಸ್ ಅಲ್ಲ? ನೀವು ಅದಕ್ಕೆ ಒಗ್ಗರಣೆ ಹಾಕಿದ ಮೆಣಸನ್ನೆಲ್ಲ ಮೇಲ್ಗಡೆ ಇಟ್ಟಿದೆ, ಅಂದರೆ ಬೇಕಿದ್ರೆ ಅದನ್ನು ಕೂಡ ಟೇಸ್ಟ್ ಮಾಡ್ಕೊಂಡು ತಿನ್ಬೋದು ಅಂತ. ಓಕೆ, ಚೆನ್ನಾಗಿದೆ. ನಾರ್ಮಲ್ ಆಗಿ ನಾವು ರೈಸ್ ಐಟಮ್ ಬಾಕಿದೆಲ್ಲ ತಿಂತೀವಿ, ಏನು ಪುಳಿಯೋಗರೆ, ಪಲಾವ್ ಈ ಥರ ತಿಂತೀವಿ. ಈ ಥರ ಕೊಕೊನಟ್ ರೈಸ್ ಮಾಡಿ ತಿಂದರೆ ಗಮ್ಮತ್ತಿರುತ್ತೆ, ಅದು ಬೇಗ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ಸುಷ್ಮಿತಾ ಅವರು ಸಾಕಾಗಿರುವಂತಹ ಕೋಕೋನಟ್ ರೈಸ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಟಿಫಿನ್ ಬಾಕ್ಸ್ ರೆಸಿಪಿ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಹುರುಳಿಯನ್ನು ಹುರಿಯಿರಿ. ನಂತರ ಒಣಮೆಣಸು, ಕೊಬ್ಬರಿ, ಕರಿಬೇವು, ಬಿಳಿ ಎಳ್ಳು, ಗೋಡಂಬಿ, ತೆಂಗಿನ ತುರಿಯನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಆನಂತರ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ತಿಗೆ ಅನ್ನ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಜಟ್ಪಟ್ ಟಿಫಿನ್ ಬಾಕ್ಸ್ ರೆಸಿಪಿ ತಯಾರು. ಓಕೆ, ಜಟ್ಪಟ್ಟಾಗಿ ಕೋಕೋನಟ್ ರೈಸ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಯೋಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸ್ವರುಚಿ ಅಡುಗೆ ಮನೆ ನಮ್ಮದು ಹಸರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಸತ್ಯನಾಥ್ ಟೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಸುಸ್ಮಿತಾ ಅವರು ಆವಾಗಲೇ ಜಟ್ಪಟ್ ರೈಸ್, ಕೋಕೋನಟ್ ರೈಸ್ ರೆಡಿ ಮಾಡಿಟ್ಟಿದ್ದಾರೆ. ಅದರ ಜೊತೆ ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾನೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಇವಾಗ ಹಪ್ಪಳದಿಂದಲ್ಲ? ಹೌದು. ಓಕೆ, ವೆಜ್ ರೋಲ್, ಪಾಪಡ್ ರೋಲ್. ಹಪ್ಪಳವನ್ನೇ ರೋಲ್ ಮಾಡ್ತಾ ಇದ್ದೀರಲ್ಲ, ಏನು ಮಾಡಬೇಕಾ ಫಸ್ಟಿಗೆ? ಮೊದಲಿಗೆ ಒಂದು ಬಾಣಲೆ ಕೊಡಿ, ಸ್ಟಫಿಂಗ್ ರೆಡಿ ಮಾಡೋಣ. ಓಕೆ, ಬಾಣಲೆ ಬೇಕು. ಹಾಗಾದರೆ ಒಲೆ ಉರಿಸ್ಬೇಕಲ್ಲ? ಹೌದು.
ಆಯಿಲ್ ಹಾಕಬೇಕಾ? ಹಾಕಿ. ಎಷ್ಟು ಒಗ್ಗರಣೆ ಹಾಕಿ? ಸ್ವಲ್ಪ ಸ್ಟಫಿಂಗಿಗೋಸ್ಕರ ಸ್ವಲ್ಪ ಹಾಕ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕು ಸಾಕಾ? ಸಾಕು. ನಾನು ಅಂದ್ಕೊಂಡೆ ನೀವು ಹಪ್ಪಳವನ್ನು ಹುರಿದು ಏನಾದರೂ ಚರ್ಮುರಿ ಥರ ಏನಾದರೂ ಮಾಡ್ತಿದ್ದೀರಾ ಅಂತ. ಇಲ್ಲ, ಓಕೆ. ಮೊದಲಿಗೆ ಆನಿಯನ್ ಹಾಕ್ತಿದ್ದೇನೆ. ಆನಿಯನ್ ಅಲ್ಲ? ಓಕೆ. ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು. ಓಕೆ. ಈ ಥರ ರೋಲ್ ಮಾಡುವಾಗ ಸ್ವಲ್ಪ ಚಿಕ್ಕದಾಗಿ ಕಟ್ ಹೌದು. ಮಾಡ್ಕೊಳ್ಬೇಕಲ್ಲ? ಮತ್ತು ಕರಿಬೇವು ಸ್ವಲ್ಪ. ಓಕೆ. ವೆಜ್ಜಿಂದ ಕೂಡ ಮಾಡ್ಕೊಳ್ಬೋದು, ನಾನ್ ವೆಜ್ ಕೂಡ ಮಾಡ್ಕೊಳ್ಬೋದು. ಇದರಿಂದ ಹಾಂ, ಎರಡು ಎಗ್ ಕೂಡ ಹಾಕ್ಕೊಳ್ಬೋದು, ಹಾಂ ಪನ್ನೀರ್ ಹಾಕ್ಕೊಳ್ಬೋದು, ಹಾಂ ಅದೇ ವೆಜ್ಜಿನವರಿಗೆ ವೆಜ್ ಮಾಡ್ಬೋದು. ಚಿಕನ್ ಕೂಡ. ಎಗ್ ಹಾಕಿದರೆ ಚೆನ್ನಾಗಿರ್ಬೋದಲ್ಲ? ಹೌದು. ಚಿಕನ್ ಹಾಕ್ಬೋದಾ? ಚಿಕನ್ ಕೂಡ ಚಿಕ್ಕ cut ಹಾಕ್ಬೋದು. ಮಾಡ್ಬೇಕಾ? ಚಿಕ್ಕ ಕಟ್ ಮಾಡಿ ಸ್ಟಫಿಂಗಿಗೆ ಅದನ್ನು ಯೂಸ್ ಮಾಡ್ಬೋದು. ಓಕೆ ಓಕೆ. ನಿಮ್ಮ ಮನೆಯಲ್ಲೆಲ್ಲ ಮಗುವಿಗೆ ಇದು ಇಷ್ಟವಾ ಹೇಗೆ? ಹೌದು. ಏನಾದರೂ ಅದೇ ಐಡಿಯಾ ಎಲ್ಲ ಹೊಳ್ಳಿದ್ದು ಅವರಿಂದಲೇ. ಏನಾದರೂ ಆಗಬೇಕಲ್ಲ ಸ್ಪೆಷಲ್ ಆಗಿ. ಅವರು ಕೂಗ್ತಾ ಇರುವಾಗ ಎಂತ ಮಾಡೋದು ಬಂದಿಲ್ಲ. ಅಂದರೆ ಅವರ ಸ್ಕೂಲಲ್ಲಿ ಕೂಡ ಒಂದು ಪ್ರೋಗ್ರಾಮ್ ಇತ್ತು, ಹೆಲ್ದಿ ಫುಡ್ ಡೇ ಅಂತ. ಒಂದೊಂದು ಡೇ ಇತ್ತು. ಸೊ ಒಂದಿನ ಇಡ್ಲಿ ಡೇ ಅಂತ ಇತ್ತು, ಒಂದಿನ ಸಲಾಡ್ ಡೇ, ಒಂದಿನ ಚಪಾತಿ ಡೇ, ಒಂದಿನ ಸ್ಯಾಂಡ್ವಿಚ್ ಡೇ. ಇದೇನು ಹೌದು, ಆ ಥರ ಡೇ ಉಂಟಾ? ಅದನ್ನೇ ಮಾಡಿಕೊಡ್ಲಿಕ್ಕೆ ಆ ದಿನ, ಬೇರೆ ಯಾವುದು ತಿನ್ಲಿಕ್ಕಿಲ್ಲ. ಸೊ ಹಾಂ ಹಾಂ ಹಾಂ. ಅಂದರೆ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡ್ಲಿಕ್ಕೆ? ಮನೆಯಲ್ಲಿ ಮಾಡಿಕೊಡ್ಲಿಕ್ಕೆ. ಟಿಫಿನಲ್ಲಿ ಅವರು ಆ ಥರ ತಗೊಂಡು ಹೋಗ್ಬೇಕು? ಆ ಥರ ಎಲ್ಲ ಮಕ್ಕಳಿಗೆ ಅವತ್ತು ಇಡ್ಲಿ ಡೇದ ದಿವಸ ಇಡ್ಲಿಯೇ ಮಾಡಬೇಕು. ಇಡ್ಲಿಯೇ ಮಾಡಿ. ನಿಮ್ಮ ಮನೆಯಲ್ಲಿ ಏನು ಮಾಡಿದ್ರು ಆ ದಿವಸ ಇಡ್ಲಿಯೇ ಮಾಡಬೇಕು? ಹೌದು. ಅದರಲ್ಲಿ ಕೂಡ ಡಿಫ್ರೆಂಟ್ ಆಗಿ ಮಾಡಿ ಕೊಡ್ಬಹುದು. ಇಡ್ಲಿಯಲ್ಲಿ ಕೆಲ ವೆರೈಟಿಯಿಂದ ಮಾಡ್ಬೋದು. ಸೊ ನಾನು ಅವನಿಗೆ ಬೆಲ್ಲದ ಇಡ್ಲಿ ಮಾಡಿ ಕೊಟ್ಟಿದ್ದೇನೆ. ಓಹೋ. ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಈ ಥರದ ಇರಲೇ ಇಲ್ಲ ನೋಡಿ. ಆ ಥರ ಇದ್ದಿದ್ರೆ ನಾವು ಡೈಲಿ ಮಾಡ್ತೀವಿ. ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಗಂಜಿ ಚಟ್ನಿ ಈ ಥರ ತಗೊಳ್ಳೋದು. ಗಾರ್ಲಿಕ್ ಹಾಕ್ತಿದ್ದೇನೆ. ಓಕೆ. ಸಣ್ಣದಾಗಿ ಹೆಚ್ಚಿದ್ದು. ಬೆಳ್ಳುಳ್ಳಿ ಅನಂತರ ಗ್ರೀನ್ ಚಿಲ್ಲಿ ಹಾಕ್ತಿದ್ದೇನೆ. ಮಕ್ಕಳಿಗೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಗ್ರೀನ್ ಚಿಲ್ಲಿ ಅಲ್ಲ? ಹೌದು. ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಗೊತ್ತಾಗಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ಸ್ವಲ್ಪ. ಓಕೆ. ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಬೇಗ. ಹೌದು. ನಂತರ ಎಲ್ಲ ವೆಜ್ಜಿಸ್ ಹಾಕ್ಕೊಳ್ತಾ ಇದ್ದೇನೆ ನಾನು. ಮೊದಲಿಗೆ ಪೊಟ್ಯಾಟೊ ಅದು ಏನು ನೀರಲ್ಲಿ ಹಾಕೊಂಡಿಟ್ಟಿದ್ದೇನೆ ಅದನ್ನು. ಹೌದು, ಅಂದ್ರೆ ಅದು ಕಪ್ಪಾಗಬಾರ್ದು ಅಂತ. ಹಾಗೆ ಇದ್ರೆ ಕಪ್ಪಾಗ್ತದೆ. ಹೌದು ಹೌದು. ನಂತರ ಕ್ಯಾರೆಟ್ ಹಾಕ್ತಾ ಇದ್ದೇನೆ. ಹೌದು. ಗ್ರೀನ್ ಪೀಸ್. ಓಕೆ. ಬಟಾಣಿನ ಹಾಕ್ತಿದ್ರಲ್ಲ? ಹಸಿ ಬಟಾಣಿ ಅಲ್ಲ? ಹಸಿ ಬಟಾಣಿ. ಮತ್ತೆ ಸ್ವೀಟ್ ಕಾರ್ನ್. ನಾರ್ಮಲ್ ನಾವು ಹೀಗೆ ನೋಡುವಾಗ ಒಂದು ಥರ ಸಲಾಡ್ ಥರ ಕಾಣ್ತದೆ ನೋಡಿ. ನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಒಮ್ಮೆ ಹಾಕಿ ಒಮ್ಮೆ ಕಲಸಿದೆ. ಹೌದು. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಜಾಸ್ತಿ ಬೇಯಬೇಕು ಅಂತ ಉಂಟಾ? ಇಲ್ಲಲ್ಲ? ಇಲ್ಲ, ಬೇಯಬೇಕಿದೆಲ್ಲ. ಅಂದರೆ ಈಗ ನಾವು ಡಿಪ್ ಮಾಡುವಾಗ ಅದರಲ್ಲಿ ಅಲ್ಲಿ ಕೂಡ ಸ್ವಲ್ಪ ಬೇಯ್ತದಲ್ಲ? ಹೌದು. ತುಂಬ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಾ ಉಂಟು. ಹೌದು. ಗ್ರೀನ್, ವೈಟ್, ಎಲ್ಲೋ ಎಲ್ಲ ಕಲರ್ ಕೂಡ ಮಿಕ್ಸ್ ಆಗಿದೆಲ್ಲ. ಹೌದು. ಇದಕ್ಕೆ ರೈಸ್ ಅವರದ್ದು ಪಾವ್ ಭಾಜಿ ಮಸಾಲ ಹಾಕ್ತಾ ಇದ್ದೇನೆ. ಓಕೆ. ಪಾವ್ ಭಾಜಿ ಮಸಾಲ ಅಲ್ಲ? ಹೌದು. ಎಲ್ಲ ಇಂಗ್ರೀಡಿಯೆಂಟ್ ಒಟ್ಟಿಗೆ ಇರ್ತದೆ. ಹಾಗೆ ಎಲ್ಲ ಒಂದೇ ಬರುತ್ತಲ್ಲ? ಹೌದು. ಹಪ್ಪಳ ಸ್ವಲ್ಪ ಉಪ್ಪು ಜಾಸ್ತಿ ಇರುತ್ತಲ್ಲ? ಹೌದು, ಅದಕ್ಕೆ ಸ್ವಲ್ಪನೇ ಹಾಕಿದ್ದು ಉಪ್ಪು ನಾನು. ಸ್ವಲ್ಪ ಹಪ್ಪಳದಲ್ಲಿ ಕೂಡ ಇರ್ತದೆ, ಸ್ವಲ್ಪ ಮಸಾಲೆಯಲ್ಲಿ ಕೂಡ ಇರ್ತದೆ. ಹೌದು. ನಿಮ್ಮ ಯಜಮಾನ್ರು ಏನು ಮಾಡ್ತಿದ್ದಾರೆ? ಅವರು ಕೆಲಸಕ್ಕೆ ಹೋಗಿದ್ದಾರೆ. ಹೌದು. ಅವರಿಗೆಲ್ಲ ಈ ಥರದ ಅಡುಗೆಗೆಲ್ಲ ಇಷ್ಟ ಆಗ್ತದೆ ಹೇಗೆ? ಇಷ್ಟ ಆಗ್ತದೆ. ಮಾಡಿಕೊಟ್ರೆ ಯಾರಿಗೆ ಇಷ್ಟ ಆಗುದಿಲ್ಲ? ಎಲ್ಲರಿಗೆ ಕೂಡ ಇಷ್ಟ ಆಗ್ತದೆ. ತಿನ್ನುವವರಿಗೆ ಏನು ಪ್ರಾಬ್ಲಮ್ ಇಲ್ಲ, ಮಾಡುವವರಿಗೆ ಕೆಲಸ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಇಡೋಣ. ಇಲ್ಲ ಸ್ವಲ್ಪವೇ ಸ್ವಲ್ಪ. ಸಾಕು. ಲಿಡ್ ಮುಚ್ಚಬೇಕಾ? ಲಿಡ್. ಎಸ್. ಇದೊಂದು ಎಷ್ಟು, ಒಂದು 5 ನಿಮಿಷ ಬೇಕಾ? ಸ್ವಲ್ಪ 5 ಮಿನಿಟ್ಸ್ ಕಾದ್ರೆ ಸಾಕು. ಅಂದರೆ ಅದು ಮಸಾಲೆ ಒಟ್ಟಿಗೆ ಸ್ವಲ್ಪ ಬೇಯಲಿ ಅಂತ ಅಷ್ಟೇ. ಅದಕ್ಕೆ ಹಪ್ಪಳವೇ ಯೂಸ್ ಮಾಡಬೇಕಾ ಅಥವಾ ಬೇರೆ ಏನಾದರೂ? ಇಲ್ಲ, ಹಪ್ಪಳ ಬೇರೆ ಕೂಡ ಯೂಸ್ ಮಾಡ್ಬೋದು. ಮೈದದ್ದು ಏನಾದರೂ ಹಾಕಿ, ಇಲ್ಲಾಂದ್ರೆ ಗೋಧಿ ಹಿಟ್ಟು ಚಪಾತಿ ಥರ ಮಾಡಿ ಮಾಡ್ಕೊಳ್ಬೋದು. ಹಪ್ಪಳದಿಂದ ಮಾಡಿದ್ರೆ ಅದೊಂದು ಡಿಫ್ರೆಂಟ್ ಆಗಿ. ಹಪ್ಪಳದಿಂದ ರೋಲ
ಸ್ವಲ್ಪ ಕೇಳಿ- ಕ್ಯೂರಿಯಾಸಿಟಿ ಹೌದು, ಈಗ ಹಪ್ಪಳದಿಂದ ಎಂತ ವೆಜ್ ರೋಲ್ ಅಂತ. ಊಟ ಮಾತ್ರ ಮಾಡ್ತಾ ಇದ್ವಿ, ಹಪ್ಪಳವನ್ನು ಕಾಯಿಸಿ ಎಣ್ಣೆಗೆ ಹಾಕಿ ಎಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆ ಅಂತಲ್ಲ. ಇದು ಬೆಂದಿದೆ. ಓಕೆ, ಈಗ ರೆಡಿ ಆಗಿದೆಲ್ಲ. ಹೌದು. ಆಫ್ ಮಾಡೋದಾ? ಆಫ್ ಮಾಡೋದು ಬೇಡ, ಇದಕ್ಕೇನೆ ಡೀಪ್ ಫ್ರೈಗೆ ಇಟ್ಕೊಳ್ಳೋಣ. ಓಕೆ, ಹಾಗಾದರೆ ಇದನ್ನ ಈಗ ಸೈಡಿಗೆ ಇಡುವಲ್ಲ. ಹೌದು. ಸ್ವಲ್ಪ ಹೊತ್ತು ಆರಲಿ ಅಲ್ಲ ಇದು. ಹೌದು. ಅದಕ್ಕೆ ಡೀಪ್ ಫ್ರೈಗೆ ನಿಮಗೀಗ ಬಾಣಲೆ ಇಡುವ. ಆಯಿಲ್ ಹಾಕಬೇಕಲ್ಲ. ಆಯಿಲ್ ಹಾಕಿ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಎಣ್ಣೆ ಬಿಸಿ ಆಗ್ತಿರ್ಲಿ, ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡಿಕೊಳ್ಳೋಲ್ಲ. ಎಣ್ಣೆ ಬಿಸಿ ನಾನು ಕೆಂಪು ಮತ್ತು ಬಿಳಿ ಹಪ್ಪಳ ಎರಡು ಕೂಡ ತಗೊಂಡಿದ್ದೇನೆ. ಓಕೆ, ಮೊದಲಿಗೆ ಇದನ್ನು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ. ಓಕೆ, ಜಸ್ಟ್ ಒಮ್ಮೆ ಡಿಪ್ ಮಾಡಿದರೆ ಸಾಕಾಗ್ತದಾ? ಸಾಕು, ಸ್ವಲ್ಪ ಅದು ಉದ್ದಿನ ಹಪ್ಪಳಲ್ಲ. ಓಕೆ, ಹಪ್ಪಳ ಬೇಗ ಹುಡಿ ಆಗೋದಲ್ಲ? ಹೌದು. ನೀರಲ್ಲಿ ಹಾಕಿದರೆ ಕರೆಕ್ಟ್ ಆಗ್ತದಾ? ಸ್ವಲ್ಪ ಆಗ್ತದೆ. ಅಷ್ಟಾದರೆ ಸಾಕಾಗ್ತದಲ್ಲ? ಅಂದರೆ ಈಗ ಎರಡು ಹಪ್ಪಳವನ್ನು ಮೇಲೆ ಆ ಥರ ಹಾಕಿ ಎರಡು ಹಪ್ಪಳ ಬೇಕಾಗ್ತದೆ ಒಂದ್ಸಲ ಮಾಡುವಾಗ ನಾವು. ನಾವಿದು ನಾರ್ಮಲ್ ಆಗಿ ಚಿಕನ್ ರೋಲ್ ಆ ಥರ ಎಲ್ಲ ಹೇಳ್ತೇವಲ್ಲ, ಹೌದು. ಹಾಗೆ ಹೇಳ್ಬೋದಲ್ಲ. ಅದು ಆಪ್ಷನಲ್, ಬೇಕಿದ್ರೆ ಸ್ಟಿಕ್ ಕಡ್ಡಿ ಬೇಕಾದ್ರೂ ಯೂಸ್ ಮಾಡ್ಬೋದಲ್ಲ. ಯೂಸ್ ಮಾಡ್ಕೊಳ್ಬೋದು. ಹೌದು. ಹಪ್ಪಳ ಜಾಸ್ತಿ ನೆಂದಷ್ಟು ಒಳ್ಳೆಯದಲ್ಲ. ನಾವು ಹಪ್ಪಳವನ್ನು ಹಾಕುವಾಗ ಸ್ವಲ್ಪ ಜಾಗ್ರತೆ ಬೇಕಲ್ಲ. ರೋಲ್ ಮಾಡುವಾಗ ಸ್ವಲ್ಪ. ಹೌದು, ನಾವೇನು ತರಕಾರಿಗಳನ್ನು ಮಿಕ್ಸ್ ಮಾಡುವಾಗಲೇ ಹಪ್ಪಳವನ್ನು ನೀರಿಗೆ ಹಾಕಿಟ್ರೆ ಸ್ವಲ್ಪ ಬೇಗ ಬೇಗ ಆಗ್ತದೆ. ಹೌದು, ಕಡಿಮೆ ಇರಲಿ. ಕಡಿಮೆ ಇದೆ, ಅಂದರೆ ಆಯಿಲ್ ಬಿಸಿ ಆಗಿತ್ತಲ್ಲ ಆಲ್ರೆಡಿ. ಓಕೆ, ಸಾಕು, ಇದು ಆಗಿದೆ. ಸಾಕಾಗ್ತದಾ? ಮತ್ತು ಡೆಕೋರೇಷನ್ಗೆ ಅಂತ ಇದನ್ನು ನಾರ್ಮಲ್ ಆಗಿ ಫ್ರೈ ಮಾಡ್ತಿದ್ದೇನೆ. ಓಕೆ, ಅದ್ರ ಮೇಲೆ ಸ್ವಲ್ಪ ಸ್ಟೈಲಿಶ್ ಕಾಣಲಿ ಅಂತ. ಹಪ್ಪಳ ನಾವು ಈಗ ಅದರ ಮೇಲೆ ಇಟ್ಟು ಅದೇ ಹಪ್ಪಳವನ್ನು ಹೀಗೆ ಆಯಿಲಿಗೆ ಹಾಕಿದರೆ ಫುಲ್ಲು ಬಿಟ್ಕೊಳ್ತದೆ. ಆದರೆ ಈ ಥರ ಮಾಡಿದರೆ ಕರೆಕ್ಟ್ ನೀರೆಲ್ಲ ಹಾಕಿ ಮಾಡಿದರೆ ಬಿಟ್ಕೊಳ್ಳಲ್ಲ. ಓಕೆ, ಪಾಪಡ್ ರೋಲ್ ರೆಡಿ ಆಗಿದೆ. ಓಕೆ, ಟೇಸ್ಟ್ ಮಾಡಿ ಹೇಳಿ. ಓಕೆ, ಬಿಸಿ ಬಿಸಿಯಾದ ಪಾಪಡ್ ರೋಲ್ ಅಲ್ಲ. ಪಾಪಡ್ ರೋಲ್ ಮಾಡುವಾಗಲೇ ನಾವು ಸ್ವಲ್ಪ ಜಾಗೃತೆ ಬೇಕಲ್ಲ, ಇಲ್ಲದ್ರೆ ಹಪ್ಪಳ ಎಲ್ಲ ಬಿಟ್ಕೊಳ್ತದೆ. ಎಷ್ಟು ನಾವು ನೀರಲ್ಲಿ ಅದನ್ನು ಮೊದಲಿಗೆ ನೆನೆಸಬೇಕು, ನೆನೆಸಿಟ್ಟು ಅದನ್ನು ನಾವು ಫಿಲ್ ಮಾಡೋದೇ ಇದರಲ್ಲಿ ಕೆಲಸ ಇರೋದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ಸುಷ್ಮಿತ್ ಅವರು ಸಾಕಾಗಿರುವಂತಹ ಪಾಪಡ್ ರೋಲ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಪಾಪಡ್ ರೋಲ್ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಬೆಳ್ಳುಳ್ಳಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಹೆಚ್ಚಿದ ಆಲೂಗಡ್ಡೆ, ಕ್ಯಾರೆಟ್, ಹಸಿ ಬಟಾಣಿ, ಸ್ವೀಟ್ ಕಾರ್ನ್, ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ಸ್ವಲ್ಪ ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ಕೆಂಪು ಅಥವಾ ಬಿಳಿ ಉದ್ದಿನ ಹಪ್ಪಳವನ್ನು ನೀರಿನಲ್ಲಿ ಅದ್ದಿ ತೆಗೆದು ತಯಾರಿಸಿದ ಹೂರಣವನ್ನು ತುಂಬಿ ಮಡಚಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಪಾಪಡ್ ರೋಲ್ ರೆಡಿ. ಎಸ್ ಮ್ಯಾಮ್, ಎರಡು ಡಿಶ್ ಕೂಡ ರೆಡಿ ಆಗಿದೆಲ್ಲ. ಈಗ ಟೇಸ್ಟ್ ಮಾಡಲಿಕ್ಕೆ ಮಾತ್ರ ಬಾಕಿ. ಯಾವುದು ನೋಡು ಫಸ್ಟಿಗೆ? ಕೋಕೋನಟ್ ರೈಸ್ ನೋಡುವಲ್ಲ. ಓಕೆ, ಗರಿ ಗರಿಯಾಗಿದೆ. ತೆಂಗಿನಕಾಯಿ
ಗೋಡಂಬಿ ಎಲ್ಲ ಬರಬೇಕಲ್ಲ. ಸಕ್ಕರೆ ಆಗ ಹಾಕುವಾಗ ನಾನು ಕೇಳ್ತಿದ್ದೆ ಯಾಕೆ ಸಕ್ಕರೆ ಹಾಕ್ತಾಯಿದ್ರು ಅಂತ. ಸಕ್ಕರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಹೌದು. ತೆಂಗಿನಕಾಯಿಗೆ ಸಕ್ಕರೆ ಮಿಕ್ಸ್ ಆಗಿದ್ದಾಗ ಇನ್ನೂ ಟೇಸ್ಟ್ ಸಾಕಾಗಿದ್ದು. ಹಾಗೆ ಗೋಡಂಬಿ ಕೂಡ ಹಾಗೆ ಸಿಗ್ತಾ ಉಂಟಲ್ಲ. ಕೊಕೊನಟ್ ನಾವು ಹುರಿದದ್ದು ಸ್ವಲ್ಪ ಫ್ಲೇವರ್ ಸಿಗ್ತಾ ಇದೆ. ಹೌದು. ನಾವು ಏನು ಅದಕ್ಕೆ ಬೇಳೆಕಾಳು ಹಾಕಿದ್ವಿ, ಅದು ಸ್ವಲ್ಪ ಡ್ರೈ ಆದ ಕಾರಣ ಅಗ್ಲಿಗೆ ಕೂಡ ಹಾಗೆ ಸಿಗ್ತದಲ್ಲ. ಓಕೆ, ಸಾಕಾಗುಂಟು. ಇದಂತ ಮಾರ್ನಿಂಗ್ ಹಾಗೂ ಮತ್ತು ನೀವು ಟಿಫಿನ್ ಬಾಕ್ಸಿಗೆ ಎಲ್ಲ ಹಾಕೋದು, ಲಂಚ್ ಬಾಕ್ಸಿಗೆ ಹಾಕೋದು ಅಂತ ಹೇಳಿದಲ್ಲ. ಇದು ಪಕ್ಕ ಹೇಳಿ ಮಾಡಿಸಿದೆ. ಇನ್ನೊಂದು ರೋಲ್, ಯಾವುದು ಪಾಪಡ್ ರೋಲ್ ಅಲ್ಲ. ಓಕೆ, ಇದನ್ನು ಹೀಗೆ ತಿನ್ನಬೇಕಾ? ಹಾಂ ಹೌದು. ಇದು ಕೂಡ ಸಾಕಾಗುಂಟು. ಹಪ್ಪಳ ನಾರ್ಮಲ್ ತಿನ್ನೋದಕ್ಕಿಂತ ಈ ಥರ ಒಳಗಡೆ ಏನು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಗಮ್ಮತ್ ಇರುತ್ತಲ್ಲ. ಅದಕ್ಕೆ ಬೇಕಿದ್ರೆ ನಾವು ಸಾಸ್ ಕೂಡ ಯೂಸ್ ಮಾಡ್ಬೋದು. ಟೊಮೆಟೊ ಸಾಸ್ ಡಿಪ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು, ಇಲ್ಲ ಚಟ್ನಿ ಯೂಸ್ ಮಾಡ್ಬೋದು ಅಂತಲ್ಲ. ಸ್ಟಫಿಂಗಿಗೆ ಕೂಡ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಹೌದು, ಚೆನ್ನಾಗಿದೆ. ನಾವು ಈವ್ನಿಂಗ್ ಟೈಮಲ್ಲೆಲ್ಲ ಈ ಥರ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಅದೇ ಹಪ್ಪಳವನ್ನು ಊಟಕ್ಕೆ ಬಳಸ್ತಿದ್ವಿ, ಈ ಥರ ಕೂಡ ಸ್ನ್ಯಾಕ್ಸ್ ಮಾಡ್ಬೋದು ಅಂತ ನೀವು ಹೇಳಿಕೊಟ್ರಲ್ಲ. ಓಕೆ, 2 ಡಿಶ್ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಿಮಗೆ? ಹಾಂ, ತುಂಬ ಖುಷಿ ಆಯಿತು ಮಾಡಿದ್ದು. ಓಕೆ, ನಮಗೂ ಕೂಡ ಅಂದರೆ ಈ ಥರ ಸ್ಪೆಷಲ್ ಆಗಿ ರೆಸಿಪಿ ಹಪ್ಪಳದಿಂದೆಲ್ಲ ಮಾಡ್ಬೋದು ಅಂತ ಅಂದ್ಕೊಂಡಾಗ ಅದು ಕೂಡ ಒಂದು ಒಳ್ಳೆಯ ರೀತಿಯ ಅಡುಗೆ ಅಲ್ಲ. ಚೆನ್ನಾಗಿತ್ತು 2 ಕೂಡ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಸುಷ್ಮಿತಾ ಅವರು ಸಾಕಾಗಿರುವಂತಹ ಪಾಪಡ್ ರೋಲ್ ಮತ್ತು ತೆಂಗಿನಕಾಯಿಯ ರೈಸ್, ಕೋಕೋನಟ್ ರೈಸ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಂಚಿಕೆನ ಇಲ್ಲಿ ನಡೆಸ್ತಾ ಇದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.